ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಮೈಸೂರು ವಿಭಾಗದ ನಾನಾ ಜಿಲ್ಲೆಗಳ ಸ್ಥಳೀಯ ಮುಖಂಡರ ಜೊತೆಗಿನ ಸಮಾವೇಶ ಹಾಗೂ ಸಂಕಲ್ಪ ಸಮಾವೇಶವನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಒಂದೇ ಸರಿ ನಾವು ಎಲ್ಲರೂ ಕೂಡ ನೀವು ಪದಾಧಿಕಾರಿಗಳನ್ನ ಡಿಸರ್ವ್ ಕೂಡ ದೆಹಲಿಯವರು ಮಾಡಿದ್ದಾರೆ. ಆದರೆ ಕೆಲವರೆಲ್ಲ ನಾವು ಮತ್ತೆ ನಿಮ್ಮನ್ನ ಆಕ್ಟಿವ್ ಆಗಿ ಮಾಡಲಿಕ್ಕೋಸ್ಕರ ಕೆಲವರೆಲ್ಲ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಕೆಲವರು ಪ್ರಾಮಾಣಿಕವಾಗಿ ಮಾಡಿದ್ದೀರಿ, ಕೆಲವರು ಇವತ್ತು ಕೂಡ ಕೆಲವರು ಕಾಂಗ್ರೆಸ್ ಯಾರ ಆಕ್ಟಿವಿಟೀಸ್ ಕೂಡ ಇಲ್ಲ. ಆದರೆ ಮತ್ತೆ ಈ ಸಂದರ್ಭದಲ್ಲಿ ನಾವು ಕೆಲವರು ಯಾರೋ ಪ್ರಾಮಾಣಿಕವಾಗಿ ಟೈಮ್ ಡಿವೋಟ್ ಮಾಡ್ತಾ ಇದ್ದಾರೆ. ಕೋಆರ್ಡಿನೇಟರ್ಸ್ ಇರ್ಬೋದು, ಆಫೀಸರ್ ಇರ್ಬೋದು, ಜಿಲ್ಲಾಧ್ಯಕ್ಷ ಇರ್ಬೋದು, ಬ್ಲಾಕ್ ಅಧ್ಯಕ್ಷ ಇರ್ಬೋದು. ಮತ್ತೆ ಅದನ್ನೆಲ್ಲ ಕೂಡ ನಾವು ವಿಮರ್ಶೆ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಈ ಸಭೆಯನ್ನು ನಾವು ಕರೆದಿದ್ದೇವೆ. ಈ ಸಭೆಯಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಈ ವರ್ಷ ಹೋರಾಟದ ವರ್ಷ, ಈ ವರ್ಷ ಸಂಘಟನೆಯ ವರ್ಷ. ಹೋರಾಟ ಅಂದ್ರೆ ರಾಷ್ಟ್ರ ಮಟ್ಟದ ಸಮಸ್ಯೆಗಳನ್ನ ನಮ್ಗೆ ಗೊತ್ತಿದೆ, ನಾವು ಅದ್ರ ಬಗ್ಗೆ ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ. ಆದರೆ ಇಲ್ಲಿ ರಾಜ್ಯ ಮಟ್ಟದ ಸಮಸ್ಯೆಗಿಂತ ಸ್ಥಳೀಯ ಮಟ್ಟದ ಸಮಸ್ಯೆಗಳನ್ನ ಗಮನ ಇಟ್ಕೊಂಡು ನಾವು ಹೋರಾಟವನ್ನು ಮಾಡಬೇಕಾಗಿದೆ.